ಕೇವಲ 5 ರೂಪಾಯಿಗೆ ಸಮೋಸ ಅಂತ ಹೇಳ್ತಾ ವ್ಯಾಪಾರ ಮಾಡ್ತಾ ಇರುವ ಯುವಕ. ಈತನ ಬಳಿ ಸಮೋಸ ತೆಗೆದುಕೊಳ್ಳೋದಿಕ್ಕೆ ಬರ್ತಾ ಇರೋರು ಅದೆಷ್ಟೋ ಮಂದಿ. ಈತ ತಾನು ಮಾತ್ರವಲ್ಲದೆ ನಿರ್ಗತಿಕರ ಹೊಟ್ಟೆ ತುಂಬಿಸುವ ಸಲುವಾಗಿ ಸ್ವ ಉದ್ಯೋಗದತ್ತ ಮುಖ ಮಾಡಿ ಎಲ್ಲರಿಗೂ ಮಾದರಿಯಾಗಿದ್ದಾರೆ. ಯಾರು ಈ ಯುವಕ ಅನ್ನುವಂತಹ ಕುತೂಹಲ ನಿಮಗಿರ್ಬೋದು. ಅದಕ್ಕೆ ಉತ್ತರ ಬರ್ತಾ ಇದೆ ನೋಡಿ. ಲಾಕ್ಡೌನ್ ಬಳಿಕ ಉದ್ಯೋಗ ಕಳೆದುಕೊಂಡವರು ಅದೆಷ್ಟೋ ಮಂದಿ ಇದ್ದಾರೆ. ಇದರ ನಡುವೆಯೇ ಅನ್ನ ಆಹಾರವಿಲ್ಲದೆ ಸಂಕಷ್ಟ ಪಡುತ್ತಿರುವವರು ಮತ್ತಷ್ಟು ಮಂದಿ. ಈ ನಡುವೆ ಏನಾದರೂ ಸ್ವಉದ್ಯೋಗ ಮಾಡಿ ನಿರ್ಗತಿಕರಿಗೆ ಸಹಾಯ ಮಾಡಲು ಹೊರಟಿರುವ ಮಂಗಳೂರಿನ ಯುವಕ ಬಿನಯ್ ಡಿಕೋಸ್ತಾ ಅವರು. ಹೌದು, ಕಳೆದ ಕೆಲವು ದಿನಗಳಿಂದ ಮಂಗಳೂರು ನಗರದಲ್ಲಿ ಸಮೋಸ ವ್ಯಾಪಾರ ಮಾಡುತ್ತಿದ್ದಾರೆ. 5 ರೂಪಾಯಿಗೆ ಸಮೋಸ ಎಂದು ಹೇಳುತ್ತಾ ಸಮೋಸ ಪ್ರಿಯರ ಹೊಟ್ಟೆ ತುಂಬಿಸುವುದು ಮಾತ್ರವಲ್ಲದೆ ಪ್ರತಿ ಭಾನುವಾರ ನಿರ್ಗತಿಕರ ಹೊಟ್ಟೆ ತುಂಬಿಸುವ ಕಾಯಕಕ್ಕೆ ಮುಂದಾಗಿದ್ದಾರೆ. ಮಂಗಳೂರಿನ ಯುವಕ ಬಿನಯ್ ಡಿಕೋಸ್ತಾ ಅವರು ಮ್ಯಾಕ್ಡೊನಾಲ್ಡ್ಸ್ನಲ್ಲಿ ಉದ್ಯೋಗದಲ್ಲಿದ್ದರು. ಇತ್ತೀಚೆಗೆ ಬಂದ ಸಾಂಕ್ರಾಮಿಕ ರೋಗದಿಂದ ಕೆಲಸವನ್ನ ಕಳೆದುಕೊಂಡು ಅತಂತ್ರ ಸ್ಥಿತಿಯಲ್ಲಿ ಜೀವನ ನಿರ್ವಹಣೆಯನ್ನ ಮಾಡ್ತಾ ಇದ್ರು. ಹೀಗೆ ಒಂದು ದಿನ ಆಲೋಚನೆ ಮಾಡ್ತಾ ಕುಳಿತಿದ್ದಾಗ ಸಮೋಸ ವ್ಯಾಪಾರ ಮಾಡುವ ಯೋಚನೆ ಹೊಳೆಯಿತಂತೆ. ಅದರಂತೆ ಇದೀಗ ಮಂಗಳೂರಿನಲ್ಲಿ ಸಮೋಸ ವ್ಯಾಪಾರ ಮಾಡಲು ಮುಂದೆ ಬಂದಿದ್ದು, ಇದೀಗ ಉತ್ತಮವಾಗಿ ವ್ಯಾಪಾರ ಕೂಡ ನಡೆಯುತ್ತಿದೆ. ಬಿನಯ್ ಡಿಕೋಸ್ತಾ ಅವರು ಕಳೆದ ಕೆಲವು ದಿನಗಳಿಂದ ಮಂಗಳೂರಿನಲ್ಲಿ ಸೈಕಲ್ನಲ್ಲಿ ಸಮೋಸ ವ್ಯಾಪಾರ ಮಾಡುತ್ತಿದ್ದಾರೆ. ಸೋಮವಾರದಿಂದ ಶನಿವಾರ ತನಕವೂ ವ್ಯಾಪಾರ ಮಾಡುತ್ತಿದ್ದು, ಭಾನುವಾರ ಸಮೋಸ ಮಾರಾಟ ಮಾಡಿ ಬಂದ ಹಣದಿಂದ ಮಂಗಳೂರಿನಲ್ಲಿರುವ ನಿರ್ಗತಿಕರಿಗೆ ಅನ್ನ ಆಹಾರವನ್ನ ನೀಡಿ ಅವರ ಹೊಟ್ಟೆ ತುಂಬಿಸುವ ಕಾಯಕಕ್ಕೆ ಇಳಿದಿದ್ದಾರೆ. ಈ ಬಗ್ಗೆ ಮಾತನಾಡಿದ ಬಿನಯ್ ಡಿಕೋಸ್ತಾ ಅವರು, ಲಾಕ್ಡೌನ್ ಸಂದರ್ಭ ನನ್ನ ಹಾಗೆ ಅದೆಷ್ಟೋ ಮಂದಿ ಕೆಲಸವನ್ನ ಕಳೆದುಕೊಂಡು ಸಂಕಷ್ಟದಲ್ಲಿದ್ದಾರೆ. ನನ್ನ ಹಾಗೆ ಉದ್ಯೋಗ ಕಳೆದುಕೊಂಡವರು ಸ್ವ ಉದ್ಯೋಗ ಮಾಡಿದ್ರೆ ಅವರ ಸಂಕಷ್ಟ ಸ್ವಲ್ಪ ಮಟ್ಟಿಗಾದ್ರೂ ಕಡಿಮೆಯಾಗಬಹುದು. ಎಲ್ಲರೂ ಸ್ವ ಉದ್ಯೋಗದತ್ತ ಮುಖ ಮಾಡಿದಾಗ ಆತ್ಮನಿರ್ಭರ ಭಾರತ ಆಗಬಹುದು ಎಂದು ಹೇಳುತ್ತಾರೆ. ನಾನು ಯೋಚಿಸಿದ್ದು ಒಂದು ಫೇಲ್ ಸೇಫ್ ಪ್ಲಾನ್, ಅಂದರೆ ಇದರಿಂದ ನಮಗೆ ಲಾಸ್ ಆಗಬಾರ್ದು, ಆದರೆ ಜನರಿಗೆ ಸೇವೆ ಮಾಡಬೇಕು. ಅದಕ್ಕೆ ನಾನು ಯೋಚಿಸಿದ್ದು ಇದರಲ್ಲಿ ಮಾಡುವ ಸಮೋಸ ಸೇಲ್ ಮಾಡಿ ಇದು ಮಾಡುವ. ಯಾಕೆಂದ್ರೆ ತುಂಬ ಜನರು ಇದು ಮಾಡ್ತಿದ್ರು, ತಿಂತಾರೆ. ಆ ಸಮೋಸ ಸೇಲ್ ಮಾಡಲಿಕ್ಕೆ ಶುರು ಮಾಡಿದ್ದು ನಾನು. ಫಸ್ಟ್ ಇಲ್ಲೇ ಬಂದು ರೆಸ್ಪಾನ್ಸ್ ಒಳ್ಳೆಯಿತ್ತು. ಅದರಿಂದ 2 ವಾರದಿಂದ ಇಲ್ಲೇ ನಿಂತುಕೊಂಡು ಸೇಲ್ ಮಾಡಿದ್ದು ನಾನು. ಸೇಲ್ ಮಾಡಿ ಇದರಿಂದ ಸಿಗುವ ಪ್ರಾಫಿಟನ್ನು ಎವ್ರಿ ಸಂಡೇ ಯಾರಿಗೆ ಊಟ ಇಲ್ಲ ನಾವು ವಿದೌಟ್ ನೋಟಿಸ್ ಹೋಗಿ ಅವರಿಗೆ ಹೆಲ್ಪ್ ಮಾಡಿ. ಒಟ್ಟಿನಲ್ಲಿ ಲಾಕ್ಡೌನ್ ಸಂದರ್ಭ ತೊಂದರೆ ಅನುಭವಿಸಿದವರು ಅನೇಕ ಮಂದಿ ಇದ್ದಾರೆ. ಅದರಲ್ಲಿ ಕೆಲಸ ಕಳೆದುಕೊಂಡವರು ಇದ್ದಾರೆ. ಅವರೆಲ್ಲರೂ ಸ್ವ ಉದ್ಯೋಗದತ್ತ ತೆರಳಿದ್ರೆ ಸ್ವಲ್ಪ ಮಟ್ಟಿಗಾದ್ರೂ ಸಂಕಷ್ಟದಿಂದ ಪಾರಾಗಬಹುದು. ಮಂಗಳೂರಿನ ಬಿನಯ್ ಡಿಕೋಸ್ತಾ ಅವರು ಸ್ವ ಉದ್ಯೋಗ ಮಾಡಿ ಎಲ್ಲರಿಗೂ ಮಾದರಿಯಾಗಿದ್ದು, ಅವರ ಕಾರ್ಯಕ್ಕೆ ಎಲ್ಲೆಡೆ ಮೆಚ್ಚುಗೆಯೂ ವ್ಯಕ್ತವಾಗ್ತಾ ಇದೆ. ಶರಸಾಲ್ಯನ್, ವಿ4 ನ್ಯೂಸ್ 24/7 ಮಂಗಳೂರು.